ಹಲೋ ಹಾಯ್ ನಮಸ್ಕಾರ, ಎಲ್ರಿಗೂ ಕೋಸ್ಟಲ್ ಕನ್ನಡಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ದರ್ಶನ್ ಅವರ ಆರಂಭಿಕ ಜೀವನದಲ್ಲಿ ನಡೆದಂತಹ ಬ್ಯಾನ್ನ ಬಗ್ಗೆ ನಾವು ನಿಮಗೆ ಹೇಳ್ತಾ ಇದ್ದೀವಿ. ಅದು ಡಿಸೆಂಬರ್ 3, 2004 ಅಂದು ಡಿ ಬಾಸ್ನ ಸರ್ದಾರ್ ಸಿನಿಮಾ ರಿಲೀಸ್ ಆಗಿತ್ತು. ವಿಭಿನ್ನವಾದಂತಹ ಕತೆ ಉಳ್ಳಂತಹ ಈ ಸಿನಿಮಾ ಗಾಂಧಿನಗರದ ಸಾಗರ್ ಸೇರಿದಂತೆ ರಾಜ್ಯಾದ್ಯಂತ ಪ್ರದರ್ಶನ ಕಂಡಿತ್ತು. ಆದರೆ ಇದು ಜನರಿಗೆ ಇಷ್ಟವಾಗಲಿಲ್ಲ. ಹೀಗಾಗಿ ಕೇವಲ 4 ವಾರಗಳಿಗಷ್ಟೇ ಗಾಂಧಿನಗರದಲ್ಲಿ ಸೀಮಿತವಾಯಿತು. ಈ ಸಿನಿಮಾ ದರ್ಶನ್ ಅವರ ಫ್ಲಾಪ್ ಸಿನಿಮಾಗಳ ಪಟ್ಟಿಯಲ್ಲಿ ಸೇರ್ಕೊಂಡಿತ್ತು. ಇದಕ್ಕೆ ಮತ್ತೊಂದು ಕಾರಣವೂ ಇದೆ. ಅದೇನಂತ ಹೇಳಿದ್ರೆ, ಪತ್ರಕರ್ತರು ಈ ಸಿನಿಮಾದ ಬಗ್ಗೆ ಯಾವುದೇ ರೀತಿಯ ಪ್ರಚಾರವನ್ನು ಮಾಡಲಿಲ್ಲ. ಬದಲಾಗಿ ಈ ಸಿನಿಮಾದ ಬಗ್ಗೆ ಅಪಪ್ರಚಾರವನ್ನು ಮಾಡಿದ್ದೇ ಹೆಚ್ಚು. ಅದಕ್ಕೆ ಒಂದು ಕಾರಣವೂ ಇತ್ತು. ಅದೇನಂತ ಹೇಳಿದ್ರೆ, ದರ್ಶನ್ ಬ್ಯಾನ್ ಅನ್ನೋ ವಿಚಾರ. ಈ ಸಿನಿಮಾ ರಿಲೀಸ್ ಆಗುವುದಕ್ಕೂ ಮೊದಲು ಗ್ರೀನ್ ಹೌಸ್ ನಲ್ಲಿ ಚಿತ್ರತಂಡ ಒಂದು ಪ್ರೆಸ್ ಮೀಟ್ ಅನ್ನು ಆಯೋಜಿಸಿದ್ರು. ಪತ್ರಕರ್ತರೆಲ್ಲರೂ ಆ ಪ್ರೆಸ್ ಮೀಟಿಗೆ ಆಗಮಿಸಿದ್ರು. ಆದ್ರೆ ದರ್ಶನ್ ಅವರು ಸಮಯಕ್ಕೆ ಸರಿಯಾಗಿ ಪ್ರೆಸ್ ಮೀಟಿಗೆ ಬರಲೇ ಇಲ್ಲ. 10 ನಿಮಿಷ ಆಯ್ತು, 20 ನಿಮಿಷ ಆಯ್ತು, ಅರ್ಧ ಗಂಟೆ ಆಯ್ತು. ಸ್ವಲ್ಪ ಹೊತ್ತಿನಲ್ಲಿ ದರ್ಶನ್ ಅವರು ಆ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಬಂದ ಕೂಡಲೇ ಕ್ಷಮೆಯನ್ನು ಕೂಡ ಕೇಳಿದ್ರು. ಬೇರೆಲ್ಲೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅಲ್ಲಿ ಅಭಿಮಾನಿಗಳು ಸಿಕ್ಕಾಪಟ್ಟೆ ನನ್ನನ್ನು ಮುತ್ತಿಕೊಂಡ್ರು. ಹೀಗಾಗಿ ನನಗೆ ಅವರನ್ನೆಲ್ಲ ಬಿಡಿಸ್ಕೊಂಡು ಬರ್ಲಿಕ್ಕೆ ಆಗ್ಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ ಅಂತ. ಆದ್ರೆ ಇವ್ಯಾವುದಕ್ಕೂ ಪತ್ರಕರ್ತರು ಕಿವಿ ಕೊಡ್ಲೇ ಇಲ್ಲ. ಬದಲಾಗಿ ದರ್ಶನ್ ಅವರನ್ನು ನಿಂದಿಸಿದ್ದು ಮಾತ್ರವಲ್ಲದೆ, ದರ್ಶನ್ ಅವರ ಸಿನಿಮಾದ ಬಗ್ಗೆ ನಾವು ಪ್ರಚಾರ ಮಾಡಲ್ಲ ಅಂತ ಬಾಯ್ಕಾಟ್ ಮಾಡಿದ್ರು. ಇದಾದ ಬಳಿಕ ಈ ಸಿನಿಮಾದ ಬಗ್ಗೆ ಯಾವುದೇ ರೀತಿಯಾದಂಥ ಪ್ರಚಾರವನ್ನು ಕೂಡ ಪತ್ರಕರ್ತರು ಕೊಟ್ಟಿಲ್ಲ. ಬದಲಾಗಿ ಒಂದಿಷ್ಟು ಮಂದಿ ಗಾಂಧಿನಗರದ ತುಂಬೆಲ್ಲ ಈ ಸಿನಿಮಾ ಚೆನ್ನಾಗಿಲ್ಲ, ಹಾಗೆ ಹೀಗೆ ಅಂತ ಅಪಪ್ರಚಾರವನ್ನು ಮಾಡಿದ್ರು. ಹೀಗಾಗಿ ಈ ಸಿನಿಮಾ ಸೋತೋಯ್ತು. ಅಷ್ಟೆಲ್ಲ ಅಪಪ್ರಚಾರ ಆಗಿದ್ರೂ ಈ ಸಿನಿಮಾ ಗಾಂಧಿನಗರದ ಸಾಗರ್ ಚಿತ್ರಮಂದಿರದಲ್ಲಿ 4 ವಾರ ಪ್ರದರ್ಶನ ಕಂಡಿತ್ತು. ಇದಾದ ಬಳಿಕ ಸಂಧಾನ ಪ್ರಯತ್ನಗಳು ಕೂಡ ನಡೆದವು. ಹಾಗೆ ಸಂಧಾನ ಕೂಡ ಯಶಸ್ವಿಯಾಯಿತು. ಇದಾದ ಬಳಿಕ ಪತ್ರಕರ್ತರು ಮತ್ತು ದರ್ಶನ್ ಅವರ ಮಧ್ಯೆ ಉತ್ತಮವಾದಂತಹ ಬಾಂಧವ್ಯ ಕೂಡ ಇತ್ತು. ಈ ಘಟನೆಯ ಬಳಿಕ ದರ್ಶನ್ ಅವರು ಒಂದು ಡಿಸೈಡ್ ಕೂಡ ಮಾಡಿದ್ರು. ಅದೇನಂತ ಹೇಳಿದ್ರೆ, ನನ್ನಿಂದಾಗಿ ಪತ್ರಕರ್ತರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗುವುದು ಬೇಡ. ಹೀಗಾಗಿ ನಾನು ಇನ್ನು ಯಾವುದೇ ರೀತಿಯಾದಂತಹ ಪ್ರೆಸ್ ಮೀಟಿಗೆ ಹೋದ್ರೂ ಸರಿಯಾದ ಸಮಯಕ್ಕೆ ನಾನು ಅಲ್ಲಿ ಹೋಗಲೇಬೇಕು ಅಂತ ಅವರು ನಿರ್ಧರಿಸಿದ್ರು. ಇದಕ್ಕೆ ಅವರು ಕಂಡುಕೊಂಡ ಮಾರ್ಗ ಏನಂತ ಹೇಳಿದ್ರೆ, ಎಲ್ಲಿ ಪ್ರೆಸ್ ಮೀಟ್ ಆಯೋಜನೆ ಮಾಡ್ತಾರೋ ಅದರ ಪಕ್ಕದ ಹೋಟೆಲ್ನಲ್ಲಿ ದರ್ಶನ್ ಅವರು 2 ಗಂಟೆಗೂ ಮುನ್ನವೇ ಅಲ್ಲಿ ಅವರು ತಂಗ್ತಾ ಇದ್ರು. ಹೀಗಾಗಿ ಸರಿಯಾದ ಸಮಯಕ್ಕೆ ದರ್ಶನ್ ಅವರು ಪ್ರೆಸ್ ಮೀಟ್ಗೆ ಜಾಯಿನ್ ಆಗ್ತಾ ಇದ್ರು. ಅದೇನೇ ಇರಲಿ, ಈ ಮಟ್ಟದಲ್ಲಿ ತನ್ನಿಂದಾಗಿ ತನ್ನ ನಿರ್ಮಾಪಕರಿಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ಡೆಡಿಕೇಶನ್ ಉಳ್ಳಂತಹ ನಟ ಮಾಧ್ಯಮಗಳಿಂದ ಮತ್ತೊಮ್ಮೆ ಬ್ಯಾನ್ ಆಗಿದ್ದಾರೆ. ಈ ವಿಚಾರ ಪ್ರಸ್ತುತ ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಒಂದಿಷ್ಟು ಮಂದಿ ದರ್ಶನ್ ಅವರು ಬ್ಯಾನ್ ಆಗಿರೋದು ಇದೇ ಮೊದಲು ಅಂತ ಅನ್ಕೊಂಡಿದ್ದಾರೆ. ಆದರೆ ಇದಕ್ಕೂ ಮೊದಲು ದರ್ಶನ್ ಅವರ ಆರಂಭಿಕ ದಿನಗಳಲ್ಲಿ ಡಿ ಬಾಸ್ ಅವರು ಬ್ಯಾನ್ ಆಗಿದ್ರು. ಹಾಗೆ ಇದಾದ ಬಳಿಕ ಸಾರಥಿ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ದರ್ಶನ್ ಅವರ ಬಗ್ಗೆ ಒಂದಿಷ್ಟು ಮಾಧ್ಯಮಗಳು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದು ಅಷ್ಟೇ ಅಲ್ಲದೆ ಒಂದಿಷ್ಟು ವಾಹಿನಿಗಳು ಬಾಯ್ಕಟ್ ಮಾಡಿದ್ದವು. ಅದಾದ ಬಳಿಕ ಈ ವಿಚಾರ ಅಲ್ಲಿಗೆ ತಿಳಿಯಾಯಿತು, ಅದೆಲ್ಲವೂ ಸರಿಯಾಯಿತು. ಆದರೆ ಪ್ರಸ್ತುತ ದರ್ಶನ್ ಅವರು ಮಾಧ್ಯಮಗಳಿಗೆ ಅದೇನೋ ಕೆಟ್ಟದಾಗಿ ಮಾತನಾಡಿದ್ದಾರೆ, ಕೆಟ್ಟದಾಗಿ ಬೈದಿದ್ದಾರೆ ಅಂತ ದರ್ಶನ್ ಅವರನ್ನು ಮಾಧ್ಯಮಗಳು ಬ್ಯಾನ್ ಮಾಡಿವೆ. ಅದು ಅಘೋಷಿತವಾದಂತಹ ಬ್ಯಾನ್. ಎಲ್ಲರೂ ಬ್ಯಾನ್ ಮಾಡಿದ್ದೆ ತಡ ಸುಮಾರು 1 ತಿಂಗಳ ಬಳಿಕ BTV ಅವರು ನಾವು ದರ್ಶನ್ ಅವರನ್ನು ಬ್ಯಾನ್ ಮಾಡಲ್ಲ, ಅವರ ಎಲ್ಲಾ ಸುದ್ದಿಗಳು ನಮ್ಮಲ್ಲಿ ಬಿತ್ತರವಾಗುತ್ತೆ ಅಂತ ಹೇಳಿದ್ರು. ಅದರಂತೆ ಪ್ರಸ್ತುತ ದರ್ಶನ್ ಅವರ ಎಲ್ಲಾ ಸುದ್ದಿಗಳು BTVಯಲ್ಲಿ ಬಿತ್ತರವಾಗ್ತಿದೆ. ಅದೇನೇ ಇರಲಿ, ಇದೀಗ ದರ್ಶನ್ ಅವರು ಅಗಾಧವಾಗಿ ಬೆಳೆದಿದ್ದಾರೆ. ದರ್ಶನ್ ಅವರಿಗೆ ಪ್ರಚಾರ ಇಲ್ಲ ಅಂತ ಆದ್ರೂ ದರ್ಶನ್ ಅವರ ಸಿನಿಮಾವನ್ನು ಗೆಲ್ಲಿಸುವಂತಹ ತಾಕತ್ತು ಅವರ ಅಭಿಮಾನಿಗಳಿಗಿದೆ. ಯಾಕಂತ ಹೇಳಿದ್ರೆ, ದರ್ಶನ್ ಅವರ ಅಭಿಮಾನಿ ಬಳಗವೇ ಆಗಿದೆ. ಕೇವಲ ಕರ್ನಾಟಕ ಮಾತ್ರವಲ್ಲ, ದೇಶದಾದ್ಯಂತ ದರ್ಶನ್ ಅವರಿಗೆ ಅಭಿಮಾನಿಗಳಿದ್ದಾರೆ. ಆದರೆ ಈ ವೈಮನಸ್ಸು, ಈ ಮನಸ್ತಾಪ ಯಾವತ್ತಿದ್ರೂ ಶಾಶ್ವತ ಅಲ್ಲ. ಅಂದು ಸರ್ದಾರ ಸಿನಿಮಾದ ವೈಮನಸ್ಸಿನ ಬಳಿಕ ಎಲ್ಲ ಘಟನೆಗಳು ತಿಳಿಯಾದಂತೆ ಪ್ರಸ್ತುತವು ತಿಳಿಯಾಗುತ್ತಾ ಕಾದು ನೋಡಬೇಕು. ಅದೇನೇ ಇರಲಿ, ಆದಷ್ಟು ಬೇಗ ದರ್ಶನ್ ಹಾಗೂ ಮಾಧ್ಯಮದವರ ಮಧ್ಯೆ ಇರುವಂತಹ ಮುನಿಸು ಶಮನವಾಗಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.